ದಿನವನ್ನು ಆಚರಿಸಿದ ಈ ದಿನ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ತೊಕ್ಕೋಟು ಇದರ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಆಚರಣೆಯನ್ನು ಈ ಸಮಯದಲ್ಲಿ ನಾವು ಆಚರಿಸಿದ್ದೇವೆ. ಈ ಸಮಯದಲ್ಲಿ ನಮ್ಮ ಸಂಘದ ಕ್ಲಬ್ಬಿನ ಅಧ್ಯಕ್ಷರಾದ ಶ್ರೀ ಸದಾನಂದ ಒಂಬತ್ತುಕೆರೆ ಇವರನ್ನು ನಾನು ಪ್ರಥಮವಾಗಿ ವೇದಿಕೆಗೆ ಕರೆತಿದ್ದೇನೆ. ಹಾಗೂ ಗೌರವಾಧ್ಯಕ್ಷರಾದ ಅಮಿತ್ ಅವರು ವೇದಿಕೆಯಲ್ಲಿ ಆಸೀನರಾಗಬೇಕು ಕೇಳಿಕೊಳ್ತೇನೆ. ಅದೇ ರೀತಿ ಇವತ್ತಿನ ನಮ್ಮ ಕೇಂದ್ರ ಬಿಂದು ಶ್ರೀಮತಿ ರೋಹಿಣಿ ಟೀಚರ್, ಇವರು ನಮ್ಮ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಸಂಸ್ಥೆಯಲ್ಲಿ ಸುಮಾರು 26 ವರ್ಷಗಳಿಂದ ನಮ್ಮ ಸೇವೆ ಸಲ್ಲಿಸಿ ಅವರನ್ನು ಗುರುತಿಸಿ ಇಲ್ಲಿ ಅಂಗನವಾಡಿಯನ್ನು ನಡೆಸಿಕೊಂಡು ಬಂದು ಬಹಳಷ್ಟು ಮಕ್ಕಳಿಗೆ ಅವರದ್ದು ಪ್ರೀತಿ ಮತ್ತು ಅವರ ಸೇವೆ ನೀಡಿದ್ದಾರೆ. ಇವರನ್ನು ಸ್ಮರಿಸಿ ನಾನು ಗೌರವಪೂರ್ವಕವಾಗಿ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ವತಿಯಿಂದ ಅವರನ್ನು ವೇದಿಕೆಗೆ ಬರಮಾಡುತ್ತಿದ್ದೇನೆ. ದಯಮಾಡಿ ಶ್ರೀಮತಿ ರೋಹಿಣಿ ಅವರು ವೇದಿಕೆ ಬರಬೇಕಾಗಿ ನಾನು ಕೇಳಿಕೊಂಡು. ಡಾಕ್ಟರ್ ಸಿ ಮೇಬಲ್ ಅವರು ಇದ್ದಾರೆ, ಡಿಮೆಲ್ಲೋ. ಇವರು ಹೋಮಿಯೋಪತಿ ತಜ್ಞರು ಮತ್ತು ಮನೋಶಾಸ್ತ್ರ ವೈದ್ಯರು. ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಮುಖ್ಯ ಅತಿಥಿ ಆಗಿ ನಮ್ಮ ವೇದಿಕೆಗೆ ಬರಬೇಕಾಗಿ ನಾನು ಕೇಳಿಕೊಳ್ತೇನೆ. ಅದೇ ರೀತಿ ಇನ್ನೊಬ್ಬರು ಜೀನತ್ ಹಸನ್, ಇವರು ನಮ್ಮ ಆರ್ಗನೈಸರ್, ಜಮಾತೆ ಇಸ್ಲಾಮಿ ಹಿಂದ್ ಉಲ್ಲಾಲ ಮಹಿಳಾ ವಿಭಾಗ್ಯ ಇವರು ಆರ್ಗನೈಸರ್ ಆಗಿದ್ದಾರೆ. ಇವರು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಇವರನ್ನು ಸ್ವಾಗತಿಸಿದ್ದೇನೆ. ನಾನು ಪ್ರಥಮವಾಗಿ ಈ ಕಾರ್ಯಕ್ರಮದ ಪ್ರಸ್ತಾಪವನ್ನು ಹೇಳ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಮತಿ ರೋಹಿಣಿ ಟೀಚರ್ ಅವರು ಇಲ್ಲಿ 26 ವರ್ಷಗಳ ನಮ್ಮ ಉಳ್ಳಾಲದ ಸುತ್ತಮುತ್ತಲಿನ ಮಕ್ಕಳಿಗೆ ಬಾಲವಾಡಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು, ಇವರನ್ನು ನಾನು ನಮ್ಮ ಅಧ್ಯಕ್ಷರು ಸದಾನಂದ ಅವರ ಹತ್ರ ಕೇಳಿಕೊಂಡೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅದು ಕೂಡ ಅವರು ಈ ವರ್ಷದಲ್ಲಿ ನಿವೃತ್ತಿಯಾಗಲಿದ್ದಾರೆ. 60 ವರ್ಷ ಸೇವೆ ಸಲ್ಲಿಸಿ ನಮ್ಮ ಇಲಾಖೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ 60 ವರ್ಷ ಅವರ ಸೇವೆ ಸಂಪೂರ್ಣ ಆಗ್ತಿದೆ. ಈ ಸಂದರ್ಭದಲ್ಲಿ ಅವರನ್ನು ಗುರುತಿಸಿ ಅವರು ಪ್ರಥಮವಾಗಿ ನಮ್ಮ ಸುಳ್ಯದಲ್ಲಿ 1986ರಲ್ಲಿ ಅವರು ಅಂಗನವಾಡಿಗೆ ಸೇರಿ ಅಲ್ಲಿಂದ ತದನಂತರ ಸುಳ್ಯದಲ್ಲಿ 8 ವರ್ಷ, ತದನಂತರ ನಮ್ಮ ಮದುವೆಯಾಗಿ ಅವರ ಯಜಮಾನರಿದ್ದಾರೆ ಮೋಹನ್ ಅವರು. ಇವರು ತೋಟಗಾರಿಕೆ ಇಲಾಖೆಯಲ್ಲಿ ವಾಹನ ಚಾಲಕರಾಗಿ ಅವರು ಈಗ ನಿವೃತ್ತಿಯಾಗಿದ್ದಾರೆ. ಅವರು ನಮ್ಮ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ನಲ್ಲಿ ನಮ್ಮ ಒಂದು ಸ್ಥಳದ ವ್ಯವಸ್ಥೆ ಕೇಳಿಕೊಂಡಾಗ ನಾವು ಅವರನ್ನು ಆ ಟೈಮಲ್ಲಿ ನಮ್ಮ ಕ್ಲಬ್ಬಿಗೆ ನಾವು ಸರ್ಕಾರಕ್ಕೆ ಈ ಕಾರ್ಯಕ್ರಮಕ್ಕೆ ನಾವು ಸಹಕಾರ ಕೊಟ್ಟು ಸರ್ಕಾರದೊಟ್ಟಿಗೆ ನಾವು ಕೈ ಜೋಡಿಸಿ ನಮ್ಮ ಉಳ್ಳಾಲ ಪರಿಸ್ಥಿತಿಯನ್ನು ಅರಿತು ನಮ್ಮ ಈ ಸಂಸ್ಥೆಯ ಸ್ಥಳವನ್ನು ನಾವು ಅವರಿಗೆ ನೀಡಿ ಅವರು 26 ವರ್ಷಗಳ ಸಂಪೂರ್ಣ ಒಂದು ಏನು ಹೇಳಿದ್ರೆ ಅಂದರೆ ಮನಪೂರ್ವಕವಾದ ಸೇವೆ ಇಲ್ಲಿ ಸಲ್ಲಿಸಿದ್ದಾರೆ. ಅವರನ್ನು ನಾವು ಸ್ಮರಿಸಬೇಕಾದುದು ಆದ್ಯ ಕರ್ತವ್ಯ. ಅವರನ್ನು ನಾನು ಮತ್ತು ಅವರು ಈಗ ನಾನು ಸನ್ಮಾನದಲ್ಲಿ ಹೇಳುವ ವಿಷಯವನ್ನು ಈಗಲೇ ಪ್ರಸ್ತಾಪದಲ್ಲಿ ಹೇಳುತ್ತಿದ್ದೇನೆ. ಅವರಿಗೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಮಂಡಿಸಿದರು. ಅವರು ತದನಂತರ ನಮ್ಮ ಉಳ್ಳಾಲ ಕಾಪಿಕಾಡಲ್ಲಿ ಅವರಿಗೆ 7 ವರ್ಷಗಳು ಕಳೆದವು. ಉಳ್ಳಾಲ ಕಾಪಿಕಾಡು ಇಲ್ಲಿಂದ ನಮ್ಮ ಅಂಗನವಾಡಿಯನ್ನು ಸ್ಥಳಾಂತರ ಮಾಡಿದ್ದೇವೆ. ಹಾಗೆ ಅವರನ್ನು ಸ್ಮರಿಸುವುದು ನಮ್ಮದು ಆದ್ಯ ಕರ್ತವ್ಯ. ಅಲ್ಲದೆ ಅಂತಾರಾಷ್ಟ್ರೀಯ ಮಹಿಳಾ ಆಚರಣೆ ಸಂದರ್ಭದಲ್ಲಿ ನಮ್ಮ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಇದಕ್ಕೆ ಕೈ ಜೋಡಿಸಿ ಅವರನ್ನು ಒಂದು ಗೌರವಪೂರ್ವಕವಾಗಿ ನಾವು ಸ್ವಾಗತ ಮಾಡ್ತೇವೆ. ಅವರಿಗೆ ಹೂಗುಚ್ಛವನ್ನು ನಮ್ಮ ಕ್ಲಬ್ಬಿನ ಗೌರವಾಧ್ಯಕ್ಷರಾದ ಅಮಿತ್ ಅವರು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕು ನಾನು ಕೇಳ್ತೇನೆ. ನಮ್ಮ ಸಿಸ್ಟರ್ ಕಾನ್ವೆಂಟಲ್ಲಿ ಇವರು ವಾಸಿಸುತ್ತಿದ್ದಾರೆ. ಇವರು ಕಳೆದ 1 ವರ್ಷಗಳಿಂದ ನಮ್ಮ ಭಟ್ನಾಗರದ ಸ್ಫೂರ್ತಿ ಕ್ಲಿನಿಕ್ ಬಳಿ ಕೇಂದ್ರಿ ಬಿಲ್ಡಿಂಗಲ್ಲಿ ಇವರು ಡಾಕ್ಟರ್ ಕ್ಲಿನಿಕನ್ನು ಇಟ್ಕೊಂಡಿದ್ದಾರೆ. ಇವರ ಬಗ್ಗೆ ಹೇಳುವುದಂದರೆ ಇವರ ಪದವಿಯು ಶಿವಮೊಗ್ಗ ಕುವೆಂಪು ಕಾಲೇಜಲ್ಲಿ ಇವರು ಮನೋಶಾಸ್ತ್ರ ತಜ್ಞ ಕಲಿತರು. ಫಾದರ್ ಮುಲ್ಲರಲ್ಲಿ ಕಲಿತು ನಮ್ಮ ಬೆಂಗಳೂರು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಇವರು
ಗೋಲ್ಡ್ ಮೆಡಲಿಸ್ಟ್ ಆಗಿ ಹೋಮಿಯೋಪತಿ ಡಾಕ್ಟರ್ ಆಗಿ ಇವರನ್ನು ನಾನು ಇಲ್ಲಿ ಪರಿಚಯಿಸಬೇಕಾಗ್ತದೆ. ಅವರನ್ನು ಕೂಡ ನಾನು ಅವ್ರ ಇನ್ನೊಂದು ಸಲಹೆ ಕೂಡ ಕೇಳ್ತೇನೆ. ನಮ್ಮ ಹೋಮಿಯೋಪತಿಯ ಒಂದು ಪ್ರಯೋಜನ ಕೂಡ ಅವರು ನಮಗೆ ಒಂದು 2 ಮಾತಲ್ಲಿ ಹೇಳಬೇಕು ಈ ಸಮಯದಲ್ಲಿ ಅಂತ ಇಲ್ಲಿ ವಿನಂತಿಸಿದ ಅವರು ನಮ್ಮ ಸಂಘದ ಅಧ್ಯಕ್ಷರಾದ ಸದಾನಂದರವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿ ಜೀನತ್ ಹಸನ್, ಇವರ ಬಗ್ಗೆ ನಾನು ತುಂಬ ಕೇಳಿದ್ದೇನೆ. ಆದರೆ ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಮಿತ್ರರು ಅನುವು ಮಾಡಿಕೊಟ್ಟು ಇವರ ಬಗ್ಗೆ ಹೇಳುವುದಂದರೆ ಇವರು ಭಾರಿ ಆ್ಯಕ್ಟಿವ್ ಒಂದು ಮಹಿಳೆ. ಉಲ್ಲಾಲ ಜಮಾತೆ ಇಸ್ಲಾಂ ಹಿಂದ್ ಉಲ್ಲಾಲ ಇವರದ್ದು ಆರ್ಗನೈಸರ್, ಅಂದರೆ ಆ ತಂಡವನ್ನು ಅದರ ಮುಂದಾಳಾಗಿದ್ದಾರೆ. ಇವರನ್ನು ಕೂಡ ನಾನು ಶಿವಾಜಿ ಕನ್ಸರ್ಟ್ ಪರವಾಗಿ ಇವರನ್ನು ಸ್ವಾಗತಿಸುತ್ತೇನೆ. ಇವರನ್ನು ನಮ್ಮ ಮೋಹನ್ ಸುಭಾಷ್ ನಗರ ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೂ ನಮ್ಮ ಸಂಘದ ಅಧ್ಯಕ್ಷರನ್ನು ಹೂಗುಚ್ಚ ನೀಡಿ ನಮ್ಮ ಸಂಘದ ಅಧ್ಯಕ್ಷರನ್ನು ಸದಾನಂದರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ ಗೌರವಾಧ್ಯಕ್ಷರಿಗೆ ಹೂಗುಚ್ಚ ನೀಡಿ ನಮ್ಮ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಮತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ ಅಧ್ಯಕ್ಷರಾದ ಆನಂದ್ ಅವರಿದ್ದಾರೆ. ಅವರನ್ನು ನಮ್ಮ ವೇಣುಗೋಪಾಲ್ ಅವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ತಾರೆ. ನಮ್ಮ ಇನ್ನೋರ್ವ ಸಂಘದ ಚತುರ ಸಂಘಟನಾಕಾರ ಲಕ್ಷ್ಮಣ್ ಇದ್ದಾರೆ. ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ತಾರೆ. ಈಗ ನನ್ನ ಸ್ವಾಗತ ಭಾಷಣವನ್ನು ಇಲ್ಲಿ ಮುಗಿಸ್ತಾ ನಾನು ಪ್ರಥಮವಾಗಿ ಸನ್ಮಾನ ಮಾಡುವ ಕಾರ್ಯಕ್ರಮ, ಆಮೇಲೆ ಅತಿಥಿಗಳಿಂದ 2 ಮಾತು. ಸಿಸೋಜ ನಮ್ಮ ಸಂಘದ ಹಿರಿಯ ಸದಸ್ಯರು, ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗೌರವಿಸ್ತೇವೆ. ನಮ್ಮ ಕಾರ್ಯದರ್ಶಿಯಾದ ಚಂದ್ರ, ನಾವು ನಮ್ಮ ಜೀನತ್ ಮೇಡಮ್ ಮತ್ತು ಡಾಕ್ಟರ್ ಮೇಬಲ್ ಸಿಸ್ಟರ್ ಇವರು ಸೇರಿ ಇವರನ್ನು ನಾವು ಗೌರವಿಸಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಸನ್ಮಾನವನ್ನು ಸ್ವೀಕರಿಸಿದ ರೋಹಿಣಿ ಅವರಿಗೆ ನಾನು ಹೇಳುವುದಂದರೆ, ಅವರು ಈ ಸನ್ಮಾನವನ್ನು ಮನಪೂರ್ವಕವಾಗಿ ಸ್ವೀಕರಿಸಿದ್ದಾರೆ. ಅವರು ಮಾಡಿದ ಸೇವೆಯನ್ನು ನಾವು ಸ್ಮರಿಸಿ ನೀಡಿದಂಥ ಇದು ಕಿರು ಕಾಣಿಕೆ ನಿಮಗೆ. ಹಾಗೆ ನಿಮ್ಮಿಂದ ಈ ಸಂಸ್ಥೆಯಿಂದ ನಿಮಗೆ ಏನು ನಮ್ಮ ಸಂಸ್ಥೆಯ ಬಗ್ಗೆ, ಏನು ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಹೃದಯದಿಂದ 2 ಮಾತುಗಳನ್ನು ಆಡಬೇಕಂತ ನಾನು ಕೇಳಿಕೊಳ್ತೇನೆ. ಸುಳ್ಳಿಗೆ ಬಂದು ಇಲ್ಲಿ ಅಂಗನವಾಡಿ ಓಪನ್ ಮಾಡಬೇಕು ಅಂತ ಇಲ್ಲಿ ಸ್ಥಳದ ಅವಕಾಶ ಇತ್ತು ತುಂಬ. ಆದರೆ ನಮಗೆ ಅದಕ್ಕೆ ಉರ್ಬನ್ ಸರ್ ಮತ್ತು ಸಿರಿಯಲ್ ಸರ್ ಅವರು ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಅಂದರೆ ಸ್ಥಳ ನಾವು ವ್ಯಾಯಾಮ ಶಾಲೆ ಕೇಳಿದಾಗ ಅವರಿಗೆ ಅದು ಹೆಂಗಸರು ಮಂದಿರದೊಳಗೆ ಬರಲಿಕ್ಕಿಲ್ಲ ಅಂತ. ಹಾಗೆ ನನಗೆ ಪರಿಚಯ ಇಲ್ಲ. ಆಫೀಸಿಂದ ಒಂದು ಅಂಗನವಾಡಿ ಸ್ಟಾರ್ಟ್ ಆಗಬೇಕಾದ್ರೆ ನಾವು ಎಲ್ಲ ಸರ್ವೆ ಮಾಡಿ ಮಕ್ಕಳ ಬೆನಿಫಿಷರಿ, ಗರ್ಭಿಣಿ ಬಾಣಂತಿ, ಪ್ರತಿಯೊಂದು ಗಂಡಸರು ಹೆಂಗಸರು ಎಷ್ಟಿದ್ದಾರೆ ಅಂತ ಸರ್ವೆ ಮಾಡಿ ಆಫೀಸಿಗೆ ಕೊಟ್ಟು ಮತ್ತೆ ಅಂಗನವಾಡಿ ಸ್ಟಾರ್ಟ್ ಮಾಡಿ. ಮತ್ತು
ಸರ್ವೆಯಲ್ಲಿ ಸಹ ಹಾಗೆ 5 ವರ್ಷದ ಮಕ್ಕಳನ್ನು ಇಟ್ಕೊಂಡು ನೀವು ಏನು ಮಾಡ್ತೀರಿ ಅಂತ ಕೇಳಿ, ಆವಾಗ ನಾನು ಹೇಳಿದೆ ಅದು ಅಂಗನವಾಡಿಗೆ ಕಳಿಸಿ ಆಮೇಲೆ ಗೊತ್ತಾಗ್ತದೆ. LKG UKG ಯಾವುದು ಇರಲಿಲ್ಲ ಅವರು. ಮತ್ತು ಇವರು ತುಂಬ ಸಹಾಯ ಮಾಡಿ ನಮಗೆ ಕ್ಲಬ್ ಶಿವಾಜಿ ಕ್ಲಬ್ ಕೊಡ್ತೇನೆ ಅಂತ ಹೇಳಿದರು. ಆಯಿತು ಅಂತ ಹೇಳಿ ಒಪ್ಪಿಕೊಂಡು ನಾವು ಎಲ್ಲರ ಆಫೀಸಿನ ಸಹಕಾರ, ನಗರಸಭೆಯದ್ದು, ಕ್ಲಬ್ಬಿನವರ ಅಧ್ಯಕ್ಷರ ಕಾರ್ಯದರ್ಶಿ ಎಲ್ಲ ಮೆಂಬರ್ಸ್ ಸಹಕಾರ ಮತ್ತು ಮಕ್ಕಳ ತಾಯಂದಿರು ಎಲ್ಲರೂ ಸಹಕಾರ ಕೊಟ್ಟು ಅಂಗನವಾಡಿಯಲ್ಲಿ 94ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಂತರ ಹಾಗೆ ನಡೀತಾ ಬಂತು. ಸಾಧಾರಣ ಒಂದು 26 ವರ್ಷ ನಾನಿಲ್ಲಿ ಕೆಲಸ ಮಾಡಿದ್ದೀನಿ. ತುಂಬ ಸಹಕಾರ ಕೊಟ್ಟಿದ್ದಾರೆ ಅಧ್ಯಕ್ಷರು, ಕಾರ್ಯದರ್ಶಿ, ಸರ್ವ ಸದಸ್ಯರು ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಅಂಗನವಾಡಿ ಎಲ್ಲ ಫುಲ್ ಸಪೋರ್ಟ್ ಇತ್ತು ನಮಗೆ, ಏನೂ ಪ್ರಾಬ್ಲಮ್ ಇಲ್ಲ. ನಂತರ ನಮಗೆ ಸ್ವಲ್ಪ ಇಲ್ಲಿ ಟಾಯ್ಲೆಟ್ ಬಾತ್ ಇದನ್ನೆಲ್ಲ ಸಣ್ಣ ಮಕ್ಕಳಲ್ಲ, ಅವರಿಗೆ ಒಂದು ನೀರಿನ ವ್ಯವಸ್ಥೆ ಇದೆಲ್ಲ ನೀರಿನ ವ್ಯವಸ್ಥೆಯನ್ನು ನಗರಸಭೆಯಿಂದ ಮಾಡಿದ್ವಿ. ಮತ್ತು ಟಾಯ್ಲೆಟ್ ಇಲ್ಲ, ಅದಕ್ಕೆ ನಮ್ಮನ್ನು ಅಲ್ಲಿ ಶ್ರೀಧರ ಮಾಸ್ಟರ್ ಮತ್ತು ಗಿರಿಜಾಬಾಯಿಗೆ ಕಾಪಿ ಕಾಡಿದವರು ಅವರು ಬಂದು ನೀವು ಇಲ್ಲಿಗೆ ಶಾಲೆಗೆ ಬರಬೇಕು, ಗವರ್ಮೆಂಟ್ ಸ್ಕೂಲ್ ಉಂಟು ಅಂತ ಹೇಳಿ. ಹಾಗೆ ನಾವು ಇಲ್ಲಿಂದ ಮತ್ತೆ ನಾವು ಅಲ್ಲಿಗೆ ಹೋಗಿ 7 ವರ್ಷ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನನ್ನ ಪರವಾಗಿ ತುಂಬ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಗೆ ತುಂಬ ಸಪೋರ್ಟ್ ಮಾಡಿ ಈ ತನಕ ನಮ್ಮನ್ನು ಕರ್ಕೊಂಡು ಬಂದ ಕೊಟ್ಟಿನ ಎಲ್ಲರೂ ಸರ್ವೆ ಒಕ್ಕೊಟ್ಟೆಲ್ಲ ಫುಲ್ ಸರ್ವೆ ಹೋಗಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಸಿಸ್ಟರ್ ಡಾಕ್ಟರ್ ಮೇಬಲ್ ಡಿಮೋಲೋ ಇವರು ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ 26 ವರ್ಷ ಸತತ ಅಂಗನವಾಡಿಯಲ್ಲಿ ಸೇವೆ ನೀಡಿದ ರೋಹಿಣಿ ಟೀಚರ್ ಅವರನ್ನು ಶಿವಾಜಿ ಕ್ಲಬ್ ಫ್ರೆಂಡ್ಸ್ ಅವರು ಗುರುತಿಸಿ ಸನ್ಮಾನ ಮಾಡಿದ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ಪ್ರಪ್ರಥಮವಾಗಿ ವಂದಿಸುತ್ತೇನೆ. ಒಂದು ವ್ಯಕ್ತಿಯನ್ನು ಅವರ ಸೇವೆಯನ್ನು ಗುರುತಿಸುವುದು ಅದು ಒಂದು ದೊಡ್ಡ ಲಕ್ಷಣ. ಇವತ್ತು ನೀವೆಲ್ಲರೂ ದೊಡ್ಡವರು, ಯಾಕಂತ ಹೇಳಿದ್ರೆ ಇನ್ನೊಂದು ವ್ಯಕ್ತಿಯ ಒಂದು ಸೇವೆಯನ್ನು ಗುರುತಿಸಿ ಸನ್ಮಾನಿಸಿದ್ದೀರಾ. ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಪ್ರಪ್ರಥಮವಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಏನು ಈ ಒಂದು ಮಹಿಳೆಯನ್ನು ಗುರುತಿಸ್ತೇವೆಯಾ, ಇದು ಒಂದು ಇನ್ನೂ ಒಳ್ಳೆಯ ಲಕ್ಷಣ. ನಮ್ಮ ಮನೆಯಲ್ಲಿ ಮಹಿಳೆಯರಿದ್ದಾರೆ, ಒಂದು ಸ್ತ್ರೀ, ಒಂದು ಹೆಣ್ಣು, ಒಂದು ತಂಗಿ, ಒಂದು ಪತ್ನಿ, ಒಂದು ತಾಯಿ, ಈ ಎಲ್ಲ ರೂಪದಲ್ಲಿ ಒಂದು ದಿನನಿತ್ಯ ನಾವು ಸೇವೆ ಸಲ್ಲಿಸ್ತೇವೆ. ಅದೇ ಒಂದು ಮಹಿಳೆಗೆ ಪ್ರತಿದಿನ ನಾವು ಒಂದು ಥ್ಯಾಂಕ್ಸ್ ಅಂತ ಹೇಳ್ತೇವ. ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ತಾಯಿಯಂದಿರ್ತಾರೆ, ಚೆನ್ನಾಗಿ ಒಂದು ಅಡಿಗೆ ಮಾಡಿದ್ರು, ಒಂದು ಥ್ಯಾಂಕ್ಸ್ ಅಂತ ಹೇಳ್ತೇವಾ? ಇಲ್ಲ, ಕೆಲವೊಮ್ಮೆ ಅದು ನೆನಪು ಇರುವುದಿಲ್ಲ. ಅದರ ಬದಲು ನಾವು ಅಡಿಗೆ ಮಾಡಿದ ಮೇಲೆ ಕೆಲವು ಕಮೆಂಟ್ಸ್ ಅಂತ ಹೇಳ್ತೇವೆ, ಎಂತ ಉಪ್ಪು ಜಾಸ್ತಿ, ಅದು ಜಾಸ್ತಿ, ಇದು ಜಾಸ್ತಿ. ಅದೇ ತಾಯಿ ಬೆಳಿಗ್ಗೆ ಬೇಗ ಹೇಳ್ತಾಳೆ, ರಾತ್ರಿ ಬೇಗ ಲೇಟ್ ಮಲಗಬೇಕು. ಅಮ್ಮಂದಿರಿಗೆ ಗೊತ್ತುಂಟು ಎಷ್ಟು ಕಷ್ಟ ಒಂದು ಸಣ್ಣ ಮಗುವನ್ನು ನೋಡಿಕೊಳ್ಳುವುದು ಅಲ್ವಾ. ಹುಟ್ಟಿದ್ದರಿಂದ ಆ ಮಗು ಓಡಾಡುವುದು, ಅದರ ಕಾಲಲ್ಲಿ ನಿಂತು ತನ್ನ ಶಾಲೆಗೆ ಹೋಗುವುದು, ಇದೆಲ್ಲ ಮಾಡುವಾಗ ಎಷ್ಟೋ ಕಷ್ಟ ಒಂದು ತಾಯಿ ಬರ್ತಾಳೆ, ಹೌದಲ್ಲ? ಅದೇ ಸಣ್ಣ ಮಕ್ಕಳು ಅಂಗನವಾಡಿಗೆ ಬರ್ತಾರೆ. ಫಸ್ಟ್ ಅವರು ಬರುವುದು ಅಂಗನವಾಡಿಗೆ. ಮನೆಯಲ್ಲಿ ತಾಯಿಯ ವಾತ್ಸಲ್ಯ ಇಟ್ಕೊಂಡು ಅಂಗನವಾಡಿಗೆ ಬರುವಾಗ ಆ ಅಂಗನವಾಡಿಯ ಟೀಚರ್ ಅದೇ ತಾಯಿಯ ಥರ ನೋಡ್ಕೊಳ್ಬೇಕಾಗ್ತದೆ, ಅದೇ ವಾತ್ಸಲ್ಯ ನೀಡಬೇಕಾಗ್ತದೆ. ಹಾಗೆ ನಮ್ಮ ರೋಹಿಣಿ ಟೀಚರಿಗೆ 26 ವರ್ಷಗಳು ಎಷ್ಟೋ ಮಂದಿ ಮಕ್ಕಳು, ಒಂದು ಸಾಧಾರಣವಾಗಿ ಒಂದು 1000 ಜಾಸ್ತಿ, 1000ಕ್ಕಿಂತಲೂ ಜಾಸ್ತಿ ಮಕ್ಕಳನ್ನು ತಾಯಿ ಥರ, ಒಂದು ಮಗು ಅಲ್ಲ 1000 ಮಕ್ಕಳು ನನ್ನ ಮಕ್ಕಳೇ ಅಂತ ಸ್ವೀಕರಿಸಿ ಆ ಮಗುವನ್ನು ಅಲ್ವಾ, ಆ ಮಗು ಹತ್ರೆ ಅದಕ್ಕೆ ಸಮಾಧಾನ ಮಾಡಬೇಕು, ಹಸಿವಾದರೆ ಊಟ ಕೊಡಬೇಕು, ನಿದ್ರೆ ಬಂದರೆ ಮಲಗಿಸ್ಬೇಕು, ಅದರ ನೀಡ್ಸ್ ಪಾಯಿಖಾನೆಗೆ ಹೋಗುದಂತ ಏನಿದ್ರೆ ಅದನ್ನು ನೋಡಬೇಕು. ನೋಡಿ, ಒಂದು ತಾಯಿ ಥರ ಅವರು ಸೇವೆ ಮಾಡಿದ್ದಾರೆ. ಆದ್ದರಿಂದ ಈ ಒಂದು ಹೊತ್ತು ಈ ನಮ್ಮ ತಾಯಿಯನ್ನು ನಾನು ಗೌರವಿಸ್ತೇನೆ. ಅವರು ನೀಡಿದ ಸೇವೆಯು ನಿಜವಾಗಿ ಒಂದು ಫಲ ಕೊಡುವಂಥದ್ದು. ಅದೇ ಮಕ್ಕಳು ಇವತ್ತು ಸಾಧಾರಣವಾಗಿ 26 ಅಂತ ಹೇಳಿದ್ರೆ 21, ಹೌದು,
ಮೂವತ್ತರ ನನ್ನ ಚಿಕ್ಕ ಮಗ ಮತ್ತೆ ಓಕೆ, ನನ್ನ ಮೂರು ಸಾಧಾರಣವಾಗಿ ಮಕ್ಕಳು. 40 ವರ್ಷದ ಶಾಲೆ ನನ್ನ ಮೂರು ಮಕ್ಕಳು. ಇದರಲ್ಲಿ ಸ್ಟಾರ್ಟ್ ಮಾಡಿದ್ರು. ಓಕೆ, ಸೊ ಆ ಒಂದು ಪ್ರಾಯದಲ್ಲಿದ್ದಾರೆ, ಒಂದು 35, 36, 37 ಪ್ರಾಯದಲ್ಲಿದ್ದಾರೆ. ನೋಡಿ, ಆ ಒಂದು ಸಣ್ಣ ಮಗು ಆದ್ರೆ ಅದರ ಏನ್ ಹೇಳ್ತಾರೆ ಫೌಂಡೇಶನ್ ಅಂದ್ರೆ ಅಂತ ಅಡಿಪಾಯ ಅಲ್ವಾ, ಅದನ್ನು ಅವರು ಚೆನ್ನಾಗಿ ಹಾಕಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಮಕ್ಕಳು ಸಾಧಾರಣವಾಗಿ ಒಳ್ಳೆಯದಕ್ಕೆ, ಒಂದು ಒಳ್ಳೆಯ ಭವಿಷ್ಯಕ್ಕೆ ಮುಟ್ಟಿದ್ದಾರೆ ಅಂತ ಹೇಳಲು ನಾನು ಇದು ಪಡುವುದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಆ ಒಂದು ಒಳ್ಳೆಯ ಭವಿಷ್ಯಕ್ಕೆ ಮುಟ್ಟಿದ್ದಾರೆ ಅಂತ ಹೇಳಿ ನಾನು ಯೋಚಿಸುವುದು. ಅವರಿಗೆ ಕಣ್ಣೀರುಂಟು, ಯಾಕಂತ ಹೇಳಿದ್ರೆ ಆ ಒಂದು ಸಂತೋಷ, ನಾನು ಏನು ಮಾಡಿದ್ದೇನೆ ಸಮಾಜಕ್ಕೋಸ್ಕರ, ಮಕ್ಕಳಿಗೋಸ್ಕರ ಮಾಡಿದ್ದೇನೆ, ಅದರ ಫಲ ಈಗ ಅದು ಸಿಗ್ತಾ ಇದೆ ಅಂತ ಹೇಳಿ. ಆದ್ದರಿಂದ ಅವರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಮತ್ತು ದೇವರು ಅವರಿಗೆ ಸದಾ ಆಯುರಾರೋಗ್ಯವನ್ನು ನೀಡಲಿ, ಅವರಿಗೆ ಯಾವುದು ಆ ತೃಪ್ತಿ ಇರಲಿ. ನಾನು ಏನು ಮಾಡಿದ್ದೇನೆ ಅದರ ಬಗ್ಗೆ ತೃಪ್ತಿ ಅವರಿಗೆ ಇರಬೇಕು. ಅದರ ಮುಖಾಂತರ ಇನ್ನೂ ಅವರು ಮಾಡಿದ ಒಳ್ಳೆಯ ಸೇವೆಯು ಆ ಮಕ್ಕಳಲ್ಲಿ ಒಳ್ಳೆಯ ಮೌಲ್ಯಗಳು ನಮಗೆ ಟೀಚರ್ ನೋಡುವ ಗೊತ್ತಾಗ್ತದೆ, ಅವರಲ್ಲೂ ಒಳ್ಳೆಯ ಮೌಲ್ಯಗಳಿದೆ. ಆದ್ದರಿಂದ ಈ ಒಂದು ಕೆಲಸ ಮಾಡಲು ಅವರಿಗೆ ಸಾಧ್ಯವಾಯಿತು. ಇಲ್ಲದಿದ್ದರೆ ಆ ಪೇಷನ್ಸ್ ಹೇಳ್ತಾರಲ್ಲ, ಅದು ಮುಖ್ಯ. ಪೇಷನ್ಸ್ ಅಂದ್ರೆ ಅಂತ ತಾಳ್ಮೆ ಮುಖ್ಯ. ಈ ಸಣ್ಣ ಮಕ್ಕಳಿಗೆ ನೋಡ್ಕೊಳ್ಳಿಕ್ಕೆ ಎಷ್ಟು ತಾಳ್ಮೆ ಉಂಟು. ನಮ್ಗೆ ಒಂದು ಏನಾದ್ರು ಸಿಕ್ಕಿದ್ರೆ ಒಂದು ಪೆಟ್ಟು ಕೊಡ್ತಾರೆ ಅಲ್ವಾ, ಆದ್ರೆ ಆ ಸಣ್ಣ ಮಕ್ಕಳಿಗೆ ಪೆಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ. ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗ್ತದೆ. ಅಂತ ಒಂದು ತಾಳ್ಮೆಯಿಂದ ಅವರು ಕಳಿಸ್ತಾರೆ. ಅದೇ ಒಂದು ಮೌಲ್ಯ ಆ ಮಕ್ಕಳಲ್ಲಿ ನಿಜವಾಗಿಯೂ ಬೆಳೆದಿದೆ ಅಂತ ಅನಿಸ್ತದೆ. ಆ ತಾಳ್ಮೆ, ಅದು ಪರಸ್ಪರ ಅನ್ಯೋನ್ಯತೆ, ಸಹೋದರ ಭಾವನೆಗಳು, ವಾತ್ಸಲ್ಯ, ಪ್ರೀತಿ, ಕರುಣೆ, ಅನುಕಂಪ, ಇದೆಲ್ಲ ಮೌಲ್ಯಗಳು ಟೀಚರ್ ಹೇಳಿಕೊಟ್ಟಿದ್ದು ಅದು ಅವರ ಜೀವನದಲ್ಲಿ ಇದೆ, ಮಕ್ಕಳಲ್ಲಿ. ಅದನ್ನು ನೀವೇ ಸಾಕ್ಷಿ. ಆದ್ದರಿಂದ ಅವರಿಗೆ ನಾನು ಅಭಿನಂದಿಸ್ತೇನೆ. ಹಾಗೆ ನಾನು ಹೇಳಿದ್ರು 2 ಮಾತಾಡ್ಬೇಕಂತ, ಅದು ಈ ಒಂದು ವೇದಿಕೆ ಅಲ್ಲ, ಆದ್ರೂ ನಿಮಗೆ ಗೊತ್ತುಂಟು, ನಾವು ಲಾಸ್ಟ್ ಒಂದು ಕಾರ್ಯಕ್ರಮ ಇಲ್ಲಿ JCI ಮತ್ತು ರೀಚಲ್ ಟ್ರಸ್ಟಿನ ನಿರ್ದೇಶಕರು ಶ್ರೀಲ್ ಸರ್ ಅವರೊಟ್ಟಿಗೆಲ್ಲ ಸೇರಿ ನಾವೊಂದು ಅಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು, ಮಹಿಳಾ ದಿನಾಚರಣೆಯಲ್ಲಿ. ಅದರಲ್ಲಿ ಜಾಸ್ತಿ ಜನರು ಬರಲಿಲ್ಲ, ಆದ್ರೂ ಆ ಒಂದು ಕಿಡಿ ಸಣ್ಣ ಕಿಡಿ ನಾವು ಹಾಕಿದ್ರೆ ಅದು ಅಲ್ವಾ, ಒಂದು ಸಣ್ಣ ಬೀಜ ಹಾಕಿದ್ರೆ ಮರವಾಗಿ ಬೆಳೆಯುತ್ತದೆ. ಒಂದು ಕಿಡಿ ಹಾಕಿದ್ರೆ ಒಂದು ಬೆಂಕಿಯಾಗಿ ಒಂದು ಹಬ್ಬೋದು. ಅದರಿಂದ ನಾವೊಂದು ಅವೇರ್ನೆಸ್ ಅಥವಾ ನಾವೊಂದು ಜನರಿಗೆ ಒಂದು ಮಾಹಿತಿಯನ್ನು ನೀಡಿದ್ದೆವು. ಇದರ ಮುಖಾಂತರ ಇಲ್ಲಿಯೇ ನಮ್ಮ ಪರಿಸರದಲ್ಲಿ ಹೋಮಿಯೋಪತಿ ಒಂದು ಕ್ಲಿನಿಕ್ ಉಂಟು. ಈ ಒಂದು ಹೋಮಿಯೋಪತಿ ನಮಗೆ ನಾವು ಹೆಚ್ಚಾಗಿ ನೆನೆಸ್ತೇವೆ, ಹೋಮಿಯೋಪತಿ ಅಂತ ಹೇಳಿದ್ರೆ ಸ್ಲೋ ಅಂತ. ನಿಜವಾಗಿಯೂ ಅಲ್ಲ. ಯಾಕಂತ ಹೇಳಿದ್ರೆ ಹೋಮಿಯೋಪತಿ ಮದ್ದು ನಾವು ಬಾಯಲ್ಲಿರುವಾಗ ಈ 4 ಅಡಿಯಲ್ಲಿ ನರ್ವ್ಸ್ ಉಂಟು, ನರಗಳು, ಅವು ಕೊಂಡೋಗ್ತವೆ. ಅದಕ್ಕೆ ಅದು ಫಾಸ್ಟ್ ಆಕ್ಚುಲಿ. ಈ ಅಲೋಪತಿ ಮೆಡಿಸನ್ ಲಿವರಲ್ಲಿ ಇದಾಗುದು, ಸಿಂಥಸೈಸ್ ಆಗುದು. ಆದ್ದರಿಂದ ಈ ಹೋಮಿಯೋಪತಿ ಫಾಸ್ಟ್ ಕೆಲಸ. ಒಂದ್ಸಲ ನಾನು ಒಬ್ಬರು ಮಗುವನ್ನು ಇಟ್ಕೊಂಡು ಬಂದಿದ್ರು, ಸಣ್ಣ ಮಗು, 1 ವರ್ಷದ ಮಗು. ಅವರಿಗೆ ಹೋಮಿಯೋಪತಿ ಮದ್ದೇ ಬೇಕಂದ್ರೆ ಜ್ವರ 100 ಇತ್ತು. ಆದ್ದರಿಂದ ನಾನು ಮಗುವನ್ನು ನೋಡಿದ್ದೆ. ನಮ್ದು ಒಬ್ಸರ್ವೆನ್ಸ್ ಸಾಕು, ಮಗುವನ್ನು ಚೆನ್ನಾಗಿ ನೋಡಬೇಕು. ಒಂದು 2-3 ಪ್ರಶ್ನೆ ಕೇಳ್ತೇನೆ, ಆಮೇಲೆ ಒಂದು ಮದ್ದು ಕೊಡ್ತೇನೆ. ಆ ಮಗು ಜ್ವರದಿಂದ ಇದ್ದ ಮಗು, ಆಚೀಚೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಮಗು, ಒಂದು ಮದ್ದು ಕೊಟ್ಟು ಒಂದು 5 ನಿಮಿಷದಲ್ಲಿ ನೋಡ್ತೇನೆ ಮಗು ಎದ್ದು ಎಲ್ಲ ನನ್ನ ವಸ್ತು ಅದು ಇದೆಲ್ಲ ಹೇಳಿದಾಗ್ತದೆ. ಒಂದು ಆಕ್ಟಿವ್ ಆಯಿತು. ಫಾಸ್ಟ್ ವರ್ಕ್ ಆಗ್ತದೆ ಮಕ್ಕಳಿಗೆ, ಜಾಸ್ತಿಯಾಗಿ ಫಾಸ್ಟ್ ವರ್ಕ್ ಆಗ್ತದೆ ಮತ್ತು ಜೀವ ನಿರೋಧಕ ಶಕ್ತಿಯೂ ಬರ್ತದೆ. ಆದ್ದರಿಂದ ಇವತ್ತು ನಿಮ್ಮ ಪರಿಸರದಲ್ಲಿಯೇ ಇದು ಒಂದು ಇದೆ. ಆದ್ದರಿಂದ ಇದರ ಉಪಯೋಗ ನೀವು ಪಡೆಯಿರಿ. ಜನರಿಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಇದರ ಮುಖಾಂತರ ಮಕ್ಕಳಿಗೂ ಜೀವ ನಿರೋಧಕ ಶಕ್ತಿ ಬರ್ತದೆ. ಹಾಗೂ ಸ್ತ್ರೀಯರಲ್ಲಿ ಹಲವಾರು ಸಮಸ್ಯೆಗಳು ಬರ್ತವೆ. ಎಷ್ಟೋ ಆಂಟಿಬಯೋಟಿಕ್ಸ್ ಅದು ಇದು ತಿಂದು ಬೇರೆಂದು ರೋಗ ಬರುವ ಬದಲು ಅದನ್ನು ಚೆಂದ ಮಾಡಿ, ಪ್ಲಸ್ ನಾನು ಕೌನ್ಸಿಲಿಂಗ್ ಸಹ ಮಾಡ್ತೇನೆ. ಕೆಲವರಿಗೆ ಕೌನ್ಸಿಲಿಂಗ್ ಸಲಹೆಗಳು ಬೇಕಾಗ್ತದೆ, ಆ ರೀತಿಯಾಗಿ ಸಹ ಮಾಡ್ತೇನೆ. ಆದ್ದರಿಂದ ಇವತ್ತು ಈ ಒಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕಾಗಿ ಪ್ರತ್ಯೇಕವಾಗಿ ಬೆಳಿಗ್ಗೆ ಕರೆದ್ರು. ಆದರೂ ನಾನು ಕೆಲಸ ಇತ್ತು, ಆದರೂ ನಾನು ಬೇಡ ಅಂತ ಹೇಳಿಲ್ಲ. ಯಾಕೆಂತ ಹೇಳಿದ್ರೆ ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ಒಂದು ಫಸ್ಟ್ ಟೈಮ್ ನಾನು ಬರುವುದು, ಪರಿಚಯವೂ ಆಗ್ತದೆ, ನಾನು ನೋಡಿದಾಗ ಆಗ್ತದೆ. ಆದ್ದರಿಂದ ಒಂದು ಟೀಚರ್ಗೆ ಸನ್ಮಾನ ಅಂತ ಹೇಳಿದೆ. ಟೀಚರಿಗೆ ನಾನು ಟೀಚರ್ ಅಂತ ಹೇಳಿದ್ರೆ ತುಂಬ ಗೌರವ. ಆದ್ದರಿಂದ ಆ ಒಂದು ಗೌರವನಿಟ್ಟು ನಾನು ಇವತ್ತು ಬಂದಿದ್ದೇನೆ. ಅದನ್ನು ನಿಮಗೂ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಕ್ಕಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ.
ಶ್ರೀಲ್ ಸರ್ ಹಾಗೂ ಈ ಶಿವಾಜಿ ಫ್ರೆಂಡ್ಸ್ ಕ್ಲಬ್ಬಿನ ಅಧ್ಯಕ್ಷರು ಎಲ್ಲ ಸದಸ್ಯರನ್ನು ಮಗು ಹಾಗೆಲ್ಲ ನಮ್ಮವರೆಲ್ಲ ಸದಸ್ಯರನ್ನು ನಮಗೆ ಆಶೀರ್ವಾದ ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸ್ತೇನೆ. ಮಾತಾಡಿದ ನಮ್ಮ ಡಾಕ್ಟರ್ ಮೇಬುಲ್ ಅವರು ನೆನಪಿಸಿದರು, ನನ್ನ 3 ಮಕ್ಕಳು ಕೂಡ ಇಲ್ಲಿಂದ ಅವರು ಸೇವೆ ಮಾಡಿದ್ದಾರೆ. ನನ್ನ ಮಕ್ಕಳನ್ನು ಇಲ್ಲಿ ನಾನು ಬಿಟ್ಟಿದ್ದೇನೆ ಬಾಲವಾಡಿಗೆ. ಅವರು ಈಗ ಉನ್ನತ ಹುದ್ದೆಯಲ್ಲಿದ್ದಾರೆ, ಪದವಿಯಲ್ಲಿದ್ದಾರೆ. ಅದನ್ನು ಕೂಡ ನೆನಪಿಸ್ತೇನೆ. ಅದೇ ರೀತಿ ನಮ್ಮ ಕ್ಲಬ್ಬಿನ ಸದಸ್ಯರ ಮಕ್ಕಳು ಎಲ್ಲರಿಗೂ ನೆನಪಾಗ್ಬೋದು. ಎಲ್ಲ ಇಲ್ಲಿ ಬೆಳೆದು ಇಲ್ಲಿಂದ ವಿದ್ಯಾ ದಾನ ಮಾಡಿದಂಥ ನಮ್ಮ ಪುಣ್ಯಾತ್ಮೆ ಆದರೆ ಅದು ಶ್ರೀಮತಿ ರೋಹಿಣಿ ಟೀಚರ್ ಅವರೇ. ಈ ದಿನ ಸಿಸ್ಟರ್ ಹಾಜರಾಗಿರೋದು ಇಡೀ ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅರ್ಥಭರಿತವಾಗಿ ಮಾತಾಡಿ ಅವರನ್ನು ಏನು ಕಣ್ಣೀರಲ್ಲಿ ಆನಂದದ ಕಣ್ಣೀರಂತ ಹೇಳಿದರು. ನಿಜವಾಗಿ ಇದು ಆನಂದದ ಕಣ್ಣೀರಂತ ನಿಮ್ಮ ಸೇವೆಗೆ ನೀವು ತಗೊಳ್ಬೇಕು. ನಮ್ಮ ಸಂಸ್ಥೆಯಿಂದ ನಿಮಗೆ ಎಷ್ಟೋ ಸಂತೋಷ ಆಗಿರ್ಬೋದು, ಕೆಲವು ಸಮಯ ನಮ್ಮ ಸದಸ್ಯರಿಂದ ಏನಾದರೂ ನಿಮಗೆ ಬೇಸರ ಇರ್ಬೋದು, ಏನಿದ್ರು ನೀವು ಇಲ್ಲಿ ಕ್ಷಮಿಸಬೇಕು. ಇದು ಅರ್ಥಭರಿತ. ಮತ್ತು ಸಿಸ್ಟರ್ ಹೇಳಿದ್ರು ಇವತ್ತು ಬೆಳಿಗ್ಗೆ ಫೋನ್ ಬಂದ ಕಾರಣ ಉಂಟು. ಇದು ನಾವು ಪೂರ್ವ ಸಿದ್ಧತೆ, ಇದಕ್ಕೆ ನಾವು ಅಧ್ಯಕ್ಷರ ಅನುಮತಿ ಮೇರೆಗೆ ನಾನು ಈ ಕಾರ್ಯಕ್ರಮವನ್ನು ಇವತ್ತು ನಿಯೋಜಿಸಿದ್ದು. ಇಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು ಅಂತೇಳಿ ನನಗೆ ಅಧ್ಯಕ್ಷರು ಕಾರ್ಯದರ್ಶಿಯವರು ನನ್ನನ್ನು ಸಭೆ ಕರೆದು ನನಗೆ ಆಯಿತು ಇದೊಂದು ಸುವರ್ಣ ಅವಕಾಶ. ಈ ಸಭೆ ಸದಸ್ಯರು ಬರ್ತಾರೆ, ಇದಕ್ಕೆ ನಾವು ಬೇರೆ ಕರೆಯುವ ವ್ಯವಸ್ಥೆ ಮಾಡೋದಿಲ್ಲ. ಸದಸ್ಯರ ಸಮ್ಮುಖದಲ್ಲೇ ನಮಗೆ ನಾಳೆ ನಿವೃತ್ತಿ ಆದರೆ ಅವರು ಶಾಲೆಗೆ ಹೋಗಿ ಗೌರವಿಸುವಂಥ ಅವಕಾಶ ಸಿಗುವುದಿಲ್ಲ, ಮತ್ತು ಇನ್ನೊಂದು ದೊಡ್ಡ ವೇದಿಕೆ ಸಿಗುವುದಿಲ್ಲ. ಇದು ನಿಜವಾಗಿ ನಾವು ರೋಹಿಣಿ ಟೀಚರನ್ನು ಗೌರವಿಸಬೇಕು ಅದು ಇದೆ ಅಂತೇಳಿ ತೀರ್ಮಾನಿಸಿ ನಮ್ಮ ಅಧ್ಯಕ್ಷರು ಸದಾನಂದ ಒಂಬತ್ತಿಗೆರೆ ಇವರು ಮನಸ್ಸು ಮಾಡಿ ಒಪ್ಪಿಗೆ ಕೊಟ್ಟರು. ಹಾಗೆ ಡಾಕ್ಟರ್ ಮೇಬಲ್ರವರೇ, ನೀವು ಆರೋಗ್ಯದ ಬಗ್ಗೆ ಹೇಳಿದ್ದೀರಿ. ನಿಮ್ಮ ಕ್ಲಿನಿಕ್ ಈಗಾಗಲೇ ನಾವು ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ದೆವು. ಅಂದರೆ ಅವರು ಹೇಳೋದು ನಿಜ. ನಾವು ಈಗ ಏನು ಗೊತ್ತಿಲ್ಲ, ವೈದ್ಯಕೀಯದಲ್ಲಿ ಏನು ಮಾಡಬೇಕಂತೇಳಿ ಒಂದು ಅರ್ಥಭರಿತವಾಗಿ ಅವರು ತಿಳಿಸಿದರು. ಅವರು ಬಂದು ಇವತ್ತು ಅರ್ಥಭರಿತವಾಗಿ ಮಾತಾಡಬೇಕು, ನಿಮಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಮುಂದಿನ ಮುಖ್ಯ ಅತಿಥಿ ನಮ್ಮ ಜೀನತ್ ಹಸನ್ ಅವರೊಂದು 2 ಮಾತು ನಮ್ಮ ರೋಹಿಣಿ ಟೀಚರನ್ನು ಉದ್ದೇಶಿಸಿ ಮಾತಾಡಬೇಕಂತ ಹೇಳಿ. ಅವರನ್ನು ಅಷ್ಟೊಂದು ಉತ್ತಮ ರೀತಿಯಲ್ಲಿ 1,000 ಮಕ್ಕಳನ್ನು 26 ವರ್ಷಗಳಲ್ಲಿ ಆ ಸೇವೆಯನ್ನು ಮಾಡಿದ್ದು ತುಂಬ ಅಭಿನಂದನಾರ್ಹವಾದಂತಹ ಒಂದು ಕೆಲಸವಾಗಿದೆ. ದೇವರು ಅವರಿಗೆ ಆರೋಗ್ಯವನ್ನು ದೀರ್ಘಾಯುಷ್ಯವನ್ನು ನೀಡಲಿ. ಅದೇ ರೀತಿ ಈ ಒಂದು ಮಹಿಳಾ ದಿನಾಚರಣೆ ಈ ಸಂದರ್ಭದಲ್ಲಿ ಮಹಿಳೆಯನ್ನು ಗುರುತಿಸಿ ಪುರುಷರೇ ನಾವೆಲ್ಲರ ಪರಿಚಯ ಆಗ್ತದೆ. ನಮ್ಮ ಊರಲ್ಲಿ ಆಗುವಂಥ ಈ ಕಾರ್ಯಕ್ರಮಕ್ಕೆ ನಾವು ಸಪೋರ್ಟ್ ಮಾಡಬೇಕು, ನಾವೆಲ್ಲರೂ ಒಂದಾಗಿ ಸೇರಿ ಈ ಕೆಲಸವನ್ನು ಮಾಡಬೇಕು. ಆ ಉದ್ದೇಶದಿಂದ ನಾನು ಇಲ್ಲಿ ಅವರ ಈ ಸೇವೆಗೆ ಪ್ರತಿಫಲವನ್ನು, ಅದೇ ರೀತಿ ಅವರ ಸೇವೆಯಿಂದಾಗಿ ಆ ಮಕ್ಕಳು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಗಳಿಸಿ ಉತ್ತಮ ವ್ಯಕ್ತಿಗಳಾದರೆ ಈ ಒಂದು ಉತ್ತಮ ಸಮಾಜವು ಇಲ್ಲಿ ನಿರ್ಮಾಣವಾಗಲಿಕ್ಕೆ ಸಾಧ್ಯ. ಈ ಮಹಿಳೆ ಅಂದರೆ ಅವರ ಮಹಿಳೆ ಸಂಸಾರದ ಕಣ್ಣು, ಅದೇ ರೀತಿ ಒಂದು ಸಮಾಜದ ನಿರ್ಮಾಣದಲ್ಲಿ ಅವರ ಪುರುಷನ ಯಶಸ್ವಿಯಲ್ಲಿ ಹಿಂದೆ ಅವರ ಹೆಣ್ಣಿನ ಪಾತ್ರ ಬಹುಮುಖ್ಯವಾಗಿದೆ. ಅದೇ ರೀತಿ ಈ ನಮ್ಮ ರೋಹಿಣಿ ಮೇಡಮ್ ಅವರು ಮಕ್ಕಳನ್ನು ಅಷ್ಟೊಂದು ಉತ್ತಮ ರೀತಿಯಲ್ಲಿ ಬೆಳೆಸಿ ಆ ಮಕ್ಕಳು ಮುಂದೆ ಉತ್ತಮ ಒಂದು ಸಮಾಜವನ್ನು, ಒಂದು ನವ ಪೀಳಿಗೆಯನ್ನು ಅವರ ಕೈಯಲ್ಲಿ ನಿರ್ಮಿಸಿದ್ದಾರೆ. ಇದೊಂದು ತುಂಬ ಸಂತೋಷದ ವಿಷಯ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಅಲ್ಲಿ ನನ್ನ ಸಂಘಟನೆಯ ಪರಿಚಯ ನಿಮ್ಗೆ ಇರ್ಬೋದು, ಜಮಾತ್ ಇಸ್ಲಾಮಿ ಹಿಂದ್. ಇದು ಕಳೆದ 75 ವರ್ಷಗಳಿಂದ ಈ ಭಾರತದಲ್ಲಿ ಶಿಸ್ತುಬದ್ಧವಾದಂಥ, ಅದೇ ರೀತಿ ಸಂವಿಧಾನಬದ್ಧವಾದಂಥ ಒಂದು ಸಂಘಟನೆಯಾಗಿದೆ. ಈ ಸಂಘಟನೆಯು ಮಹಿಳೆಯರನ್ನು, ಅದೇ ರೀತಿ ಪುರುಷರ ಈ ಸಪೋರ್ಟ್ನಿಂದ ಯಾವ ರೀತಿ ನೀವು ಕಾರ್ಯಕ್ರಮ ಮಾಡಿದೆ, ಅದೇ ರೀತಿ ನಮಗೆ ಪುರುಷರು ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡಿದ ಕಾರಣ ನಾನು ನಿಮ್ಮ ಮುಂದೆ ಬಂದು ಈ ಮಾತನ್ನು ಮಾಡಲಿಕ್ಕೆ ನನಗೀಗ ಸಹಾಯವಾಯಿತು. ನಾವು ಮಹಿಳಾ ವಿಭಾಗ, ಅದೇ ರೀತಿ ಪುರುಷ ವಿಭಾಗ, ನಾವಿಲ್ಲಿ ಒಂದು ಶಾಂತಿಯ ಒಂದು ವಾತಾವರಣವನ್ನು, ಭ್ರಷ್ಟಾಚಾರ ಮುಕ್ತವಾದಂಥ ಒಂದು ವಾತಾವರಣ ಸಮಾಜದ ನಿರ್ಮಾಣಕ್ಕಾಗಿ ನಾವು ಪ್ರಯತ್ನಿಸ್ತಾ ಇದ್ದೀವಿ. ನಾವೆಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಸೌಹಾರ್ದ ಕೂಟವನ್ನು ಏರ್ಪಡಿಸುವುದು, ಯಾವ ಶಾಲೆಗೆ ಯಾವುದಾದ್ರೂ ವಸ್ತುವಿನ ಅಗತ್ಯವಿದ್ದರೆ ಅದನ್ನು ನೀಡುವುದು, ಮಕ್ಕಳಿಗೆ ಬೇಕಾದಂಥ ಪುಸ್ತಕ, ಅದೇ ರೀತಿ ಅವರಿಗೆ ಒಂದು ಫ್ಯಾನ್ ಇಲ್ಲ. ಈಗ ನೆಕ್ಸ್ಟ್ ವೀಕ್ ನಮ್ಮದು ಮಹಿಳಾ ದಿನಾಚರಣೆ ಒಂದು ಅಂಗನವಾಡಿಯಲ್ಲಿ ನಡೆಯುತ್ತಿದೆ. ಅಲ್ಲಿ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಶಾಲೆಗೆ ಮಕ್ಕಳಿಗೆ ಫ್ಯಾನ್ ಇಲ್ಲ, ಅದಕ್ಕೆ ಅವರು ಫ್ಯಾನ್ ಕೇಳಿದರು. ನಾವು ಫ್ಯಾನ್ ಕೊಟ್ಟು ಅಲ್ಲಿ ಒಂದು ಎಲ್ಲರನ್ನು ಸೇರಿಸಿ ಮಹಿಳಾ ದಿನಾಚರಣೆ ಆಚರಿಸುವಂಥ
ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ರೀತಿ ನಾವು ಸಮಾಜ ಸುಧಾರಣೆ, ಅದೇ ರೀತಿ ಸಮಾಜದ ನೊಂದಿತ ವ್ಯಕ್ತಿಗಳಿಗೆ ಅವರಿಗೆ ನಾವು ಹೋಗಿ ಅವರಿಗೆ ರೋಗಿಗಳಿದ್ದರೆ ಅವರಿಗೆ ಸಾಂತ್ವನ ಹೇಳುವುದು, ಅವರಿಗೆ ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡೋದು, ಈ ರೀತಿ ಹಲವಾರು ಕಾರ್ಯಕ್ರಮಗಳು. ಏನಾದರೂ ಪ್ರಕೃತಿ ವಿಕೋಪ ಆದರೆ ಕೋವಿಡ್ನ ಸಂದರ್ಭದಲ್ಲಿ ಹಸಿದವರಿಗೆ ಆಹಾರವನ್ನು ನೀಡುವುದು, ರೋಗಿಗಳಿಗೆ ಸಾಂತ್ವನ ನೀಡುವುದು, ಈಗ ಅವರಿಗೆ ಯಾವುದರೆಲ್ಲ ಅಗತ್ಯವಿದೆ ಈ ಎಲ್ಲ ಕೆಲಸಗಳನ್ನು ಕಳೆದ 75 ವರ್ಷಗಳಿಂದ ಜಮಾತ್ ಇಸ್ಲಾಮಿಗಳು ಮಾಡ್ತಾ ಬಂದಿದೆ. ಈ ರೀತಿ ನಾವು ಅಂದರೆ ಜಾತಿ ಭೇದವಿಲ್ಲದೆ ಕೋಮು ಸೌಹಾರ್ದದಿಂದ ಒಂದು ಶಾಂತಿಯ ಒಂದು ವಾತಾವರಣವನ್ನು ನಾವು ಕಟ್ಟಿ ಬೆಳೆಸಲು, ಅದೇ ರೀತಿ ಉತ್ತಮ ಭಾರತವನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಕಟ್ಟೋಣ ಎಂದು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭವನ್ನು ನಾನು ಹೇಳಲು ಬಯಸುತ್ತೇನೆ. ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತ ನಮಗೆಲ್ಲರಿಗೂ ಧನ್ಯವಾದ. ಈಗ ನಮ್ಮ ಸಂಘದ ಅಧ್ಯಕ್ಷರಾದ ಇವರ ಅಧ್ಯಕ್ಷತೆಯಲ್ಲಿ ಶ್ರೀ ಸದಾನಂದ ಅಂಬೇಡ್ಕರ್ ಅವರು 2 ಮಾತು. ಅಂದರೆ ಅವರು ಸುಮಾರು 26 ವರ್ಷ ಇಲ್ಲಿ ಸೇವೆ ಸಲ್ಲಿಸ್ತಾರೆ. ಅವರಿಗೆ ಯಾವ ರೀತಿಯಲ್ಲಿ ನಮಗೆ ಆಗುದಿಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಅವರು ಕೇಳಿದ ಕೂಡಲೇ ನಮಗೆ ತುಂಬ ಸಂತೋಷ. ಎಷ್ಟೋ ಮಕ್ಕಳಿಗೆ ಅವರು ಇಲ್ಲಿ ಪಾಠ ಕಲಿಸುತ್ತಿದ್ದಾರೆ. ಅವರಿಗೆ ಇವತ್ತಿನ ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಂದಂಥ ರೋಹಿಣಿ ಟೀಚರ್ ಅವರಿಗೆ ನಾವು ತುಂಬಲಾದ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅದೇ ರೀತಿ ನಮ್ಮದೊಂದು ವಿಶೇಷವೆಂದರೆ ನಮ್ಮ ಈ ಶಿವಾಜಿ ಫ್ರೆಂಡ್ ಸರ್ಕಲ್ಲಿ ಸರ್ವ ಧರ್ಮದವರಿದ್ದಾರೆ. ಹಿಂದೂ ಮುಸ್ಲಿಂ ಕ್ರಿಸ್ತ ಇಲ್ಲಿ ಸಾಧಾರಣ ಎಲ್ಲಿ ನೋಡಿದ್ರು ಸಿಗಲಿಕ್ಕಿಲ್ಲ. ನಮ್ಮ ಈ ಕ್ಲಬ್ಬಿನಲ್ಲಿದ್ದಾರೆ, ಈ ತಂಡದಲ್ಲಿದ್ದಾರೆ. ಅದೇ ರೀತಿ ನಾವು 1 ತಿಂಗಳ ಯಶಸ್ವಿ ಉರುಸು ಕಾರ್ಯಕ್ರಮ ಆಯಿತು. ನಮ್ಮ ತಂಡದ ಎಲ್ಲ ಸದಸ್ಯರಲ್ಲಿ ಭಾಗವಹಿಸಿ ತುಂಬ ಯಶಸ್ವಿಯಾಗಿ ಆ ಉರುಸಿನಂಥ ಕಾರ್ಯಕ್ರಮವು ಅಬ್ದುಲ್ ರಶೀದ್ ಅವರಿಂದ ತುಂಬ ಯಶಸ್ವಿಯಾಗಿ ನಡೆಯಿತು. ಅದೇ ರೀತಿ ಇನ್ನು ಮುಂದಕ್ಕೂ ಕೂಡ ನೀವೆಲ್ಲ ಬಂದು ನಮ್ಮನ್ನೆಲ್ಲ ಸಹಕರಿಸಬೇಕಾಗಿ ನಮ್ಮ ತುಂಬ ಒಂದು ವಿನಂತಿ. ಹೆಚ್ಚು ತುಂಬ ಮಾತಾಡಿದರೆ ಮಾತಾಡಲಿಕ್ಕೆ ಏನು ಉಳಿದಿಲ್ಲ. ಇನ್ನೂ ಕೂಡ ಮಾತಾಡಲಿಕ್ಕೆ ಜನ ಇದ್ದಾರೆ. ನೀವು ಬಂದಂಥವರೆಲ್ಲರಿಗೂ ನಮ್ಮ ಶಿವಾಜಿ ಬಂಧುಗಳಿಂದ ಅಭಿನಂದನೆ ಸಹಿತ ಮಾತಾಡಿದರು. ಈಗ ನಮ್ಮ ವೇಣುಗೋಪಾಲ್ ಅವರು ಈ ಕಾರ್ಯಕ್ರಮದಲ್ಲಿ ಅವರ ಕಾಣದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರನ್ನು ಈ ಸನ್ಮಾನಕ್ಕೆ ಅವರೊಂದು ನಮ್ಮ ವಿಷಯವನ್ನು ಮುಕ್ತವಾಗಿ ಹೇಳುವುದಿಲ್ಲ. ಅವರನ್ನು ನನ್ನ ಸಂಘದ ಅಧ್ಯಕ್ಷರಾದ ಸದಾನಂದರವರನ್ನು ಹೂಗುಚ್ಚ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಟ್ಟೇನೆ. ವೇಣುಗೋಪಾಲ್ ಇವರು ಅಧಿಕಾರಿ, ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ. ಈಗ ಪ್ರಸ್ತುತ ನಮ್ಮ ಕೋಣಜೆ ಗ್ರಾಮ ಚಾವಡಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಇವರಿಗೂ ನಾನು ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಸಂಘದ ಯುವ ತರುಣ ಕಾರ್ಯದರ್ಶಿ ಚಂದ್ರರಾಜ್ ಶೆಟ್ಟಿ ಅವರು, ನಮ್ಮ ಶಿವಾಜಿ ಫ್ರೆಂಡ್ ಸರ್ಕಲ್ನ ಇವರ ಬಗ್ಗೆ ನಾನು ಹೇಳ್ಬೇಕಾಗ್ತದೆ. ಯಾಕಂದರೆ ನಾನು ಒಂದು ಉಲ್ಲೇಖ ಮಾಡ್ತೇನೆ ಇಲ್ಲಿ. ಈ ಸ್ಥಳಕ್ಕೆ ಕಳೆದ 3 ವಾರದಿಂದ ಇಲ್ಲಿ ವಾರ್ಷಿಕ ಕೋಲ ಅಂತ ಜರುಗಿದೆ. ಆ ಕೋಲದಲ್ಲಿ ಸಾವಿರಾರು ಮಂದಿ ಇಲ್ಲಿ ಭಕ್ತರು ಬಂದು ಏನು ಅವರ ಪ್ರಸಾದ, ಪರಗಜ್ಜ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಹೋಗಿದ್ದಾರೆ. ಈ ಶುಭ ಕಾರ್ಯದಲ್ಲಿ ನಮ್ಮ ಗೌರವ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಕೊರಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರಾದ ಆನಂದ್ ಅವರು, ಅವರ ತಂಡದವರು ಹಾಗೂ ಎಲ್ಲ ಸರ್ವ ಸದಸ್ಯರನ್ನು ಇಲ್ಲಿ ನಾನು ನೆನಪಿಸಿ ನಾನು ಕೃತಜ್ಞತೆ ಕೊಡಬೇಕಾದ ನನ್ನ ಕರ್ತವ್ಯ. ಅದೇ ರೀತಿ ನಾನು ಈ ಕಾರ್ಯಕ್ರಮದ ಕೃತಜ್ಞತೆ ನೀಡಲು ಚಂದ್ರರಾಜ್ ಶೆಟ್ಟಿ ಪಿಲಾರಿ ಇವರು ಬಂದು ಕೃತಜ್ಞತೆ ನೀಡಬೇಕಾಗಿ ನಾನು ವಿನಂತಿಸ್ತೇನೆ. ಸಾನ್ನಿಧ್ಯದಲ್ಲಿರ್ತಕ್ಕಂಥ ಸ್ವಾಮಿ ಕೊರಗಜ್ಜ ಹಾಗೂ ತಾಯಿ ಅಂಬಾ ಭವಾನಿ ಹಾಗೆ ಶಿವಾಜಿ ಮಹಾರಾಜರನ್ನು ಸ್ಮರಿಸುತ್ತಾ ಸರ್ವಧರ್ಮದ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವಾಗ ಕಾರ್ಯಕ್ರಮ ನನಗೆ ಬೆಳಿಗ್ಗೆ 7:30 8 ಗಂಟೆಗೆ ಯಾವಾಗಲೂ ಒಂದು ಫೋನ್ ಬಂದರೆ ಇಲ್ಲಿ ಡಬ ಅಂತ ಆಗ್ತದೆ, ಏನಾಗಿದೆ ಬೆಳಿಗ್ಗೆ ಅಂತೇಳಿ. ಇದು ಸಾಮಾನ್ಯ ವಿಷಯ. ಏನಂದರೆ ನಾವು ಅಂಥ ಫೀಲ್ಡಲ್ಲಿ ಕೆಲಸ ಮಾಡುವವರು. ಇವತ್ತು ಆ ರೀತಿ ಆಗಲಿಕ್ಕಿಲ್ಲ. ಆದಿತ್ಯವರು ಏನೋ ಒಂದು ಶುಭ ಕರೆ ಆಗಿರ್ಬೋದು ಅಂತ ಎಣಿಸಿತ್ತು. ನೋಡೋರು ಸಿರಿಲ್ ಡಿಸೋಜ್ ಅವರು ಕರೆ ಮಾಡಿದರು. ರೋಹಿಣಿ ಮೇಡಮ್ ಅವರನ್ನು ಸನ್ಮಾನ ಮಾಡಬೇಕು ಅಂತ ಒಂದು ಸೂಚನೆ ಬಂತು. ಈಗ ರೋಹಿಣಿ ಮೇಡಮ್ ಸಾಧಾರಣ ವಾರದಲ್ಲಿ 4-5 ದಿವಸ ನನಗೆ ಮುಖತವಾಗಿ ಯಾವಾಗಲೂ ಸಿಗೋರು. ಎಲ್ಲಿ ಬಸ್ಸಲ್ಲಿ ಇಳಿದ್ರು ಹೀಗೆ ಮಾಡ್ತಾರೆ. ಅದೊಂದು ಪ್ರೀತಿ ಇರ್ತದೆ ನಮ್ಮಲ್ಲಿ. ಅಂಥ ಮಹಿಳೆಯನ್ನು ನಮ್ಮ ಸಂಸ್ಥೆಯ ಮೂಲಕ ಗೌರವಿಸಬೇಕು ಅಂತ ಒಂದು ಸೂಚನೆ ಬಂದಾಗ ನಾನು ಪ್ರಥಮವಾಗಿ ನಮ್ಮ ಅಧ್ಯಕ್ಷರಿಗೆ ಕರೆ ಮಾಡಿದ್ದೆ. ಯಾಕಂತ ಹೇಳಿದರೆ ಈ ಸಂಸ್ಥೆ ನಾನು ಹೇಳಿದ್ದಾಗೆ ಅಲ್ಲ, ಗೌರವ ಅಧ್ಯಕ್ಷ ಅಮಿತ್ ಅವರು ಹೇಳಿದಾಗೆ, ಸದಾನಂದ ನಮ್ಮ ಉಪಾಧ್ಯಕ್ಷರಾದ ಲಕ್ಷ್ಮಣ ಇದ್ದಾರೆ ಕೃಷ್ಣನಗರ, ಎಲ್ಲ ಹಿರಿಯ ಸದಸ್ಯರು ಹೇಳಿದಾಗೆಲ್ಲ ಎಲ್ಲರೂ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಎಲ್ಲರದ್ದು ಅನುಮತಿ ಇರಬೇಕು. ಎಲ್ಲರದ್ದು ಅನುಮತಿ ಪ್ರಕಾರ ಮಾಡಿ ಅಂತ ಒಂದು ಸೂಚನೆ ಬಂದಿದೆ. ಆ ಪೂರ್ವ ತಯಾರಿ ನನ್ನಲ್ಲೂ ಇರಲಿಲ್ಲ. ಈ ಮಾಧ್ಯಮದ ಎದುರುಗಡೆ ಮಾತಾಡಬೇಕಂದ್ರೆ ಒಂದು 2 ದಿವಸ ಸಮಯ ಬೇಕಾಗ್ತದೆ. ನಾವು ಟ್ರೈನ್ ಆಗಿರ್ಬೇಕು. ಈಗ ಮಾತಾಡಿ ಅಭ್ಯಾಸ ಇದ್ದಾರೆ ಅಂತ ಮಾತಾಡಿದ್ದೇನೆ. ಈಗ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಈಗ ಕಾರ್ಯಕ್ರಮದಲ್ಲಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ
ಪ್ರಯುಕ್ತ 26 ವರ್ಷ ಸೇವೆ ಸಲ್ಲಿಸಿದ ಶ್ರೀಮತಿ ರೋಹಿಣಿ ಅವರು 36 ವರ್ಷ ಇಲ್ಲಿ ಈ ಶಿವಾಜಿ ಫ್ರೆಂಡ್ ಸರ್ಕಲ್ ಅಲ್ಲಿ 26 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಈ ಪ್ರಯುಕ್ತವಾಗಿ ಅವರನ್ನು ಇಲ್ಲಿ ನಾವು ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ್ದೇವೆ. ಎಲ್ಲ ಹಿರಿಯರ ಮುಖಾಂತರ ಯಂಗ್ಸ್ಟರ್ಸ್ ಎಲ್ಲ ಇದ್ದಾರೆ ನಮ್ಮ ಎದುರುಗಡೆ, ಅವರ ಮುಖಾಂತರ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಚೆಂದ ಮಾಡಿಸಿಕೊಟ್ಟ ಶ್ರೀಮತಿ ರೋಹಿಣಿ ಅವರಿಗೆ, ಅವರ ಯಜಮಾನರಿದ್ದಾರೆ ಮೋನಣ್ಣ, ನಮಗೂ ಚಿರಪರಿಚಿತರು, ಅವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೂ ಜೀನತ್ ಹಸನ್, ವ್ಯವಸ್ಥಾಪಕರು, ಮಹಿಳಾ ವಿಭಾಗ, ಜಮಾತ್ ಇಸ್ಲಾಮಿ ಹಿಂದೂಗಳ ಎಲ್ಲ ಹೆಸರುವಾಸಿಯಾದ ಸಂಸ್ಥೆ ಇನ್ಸ್ಟಿಟ್ಯೂಟ್, ಇದು ಭಾರತಾದ್ಯಂತ ಎಲ್ಲ ಪ್ರಚಲಿತವಾಗಿದೆ. ಅವರಿಗೂ ಈ ಸಂಸ್ಥೆ ಪರವಾಗಿ ಶಿವಾಜಿ ಫ್ರೆಂಡ್ ಸರ್ಕಲ್ ಪರವಾಗಿ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಹಾಗೂ ಡಾಕ್ಟರ್ ಸಿ ಮೆಬೆನ್ ಡಿಮೆಲ್ಲೋ, ಹೋಮಿಯೋಪತಿ ವೈದ್ಯರು ನಮ್ಮ ಹತ್ತಿರದಲ್ಲಿದ್ದಾರೆ, ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನೀವು ಹೇಳಿದ್ರಿಂದ ಸ್ವಲ್ಪ ಒಳ್ಳೆದಾಯ್ತು ನಮ್ಮದು. ಅವರಿಗೂ ಈ ಸಂಸ್ಥೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕೊನೆಯದಾಗಿ ಒಂದು ಮಾತಿದೆ, ಶಿವಾಜಿ ಫ್ರೆಂಡ್ ಸರ್ಕಲ್ ಯಾವ ಧರ್ಮದ ಬಗ್ಗೆ ಇಲ್ಲ, ಸರ್ವ ಧರ್ಮದ ಮೂಲಕ ನಾವು ಇಲ್ಲಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇವೆ. ಕೋವಿಡ್ನ ಸಂದರ್ಭದ ಒಂದು ಪ್ರಸ್ತಾಪ ತೆಗೆದರು, ನಾವು ಕೂಡ ಕೋವಿಡ್ನ ಸಂದರ್ಭದಲ್ಲಿ ಎಲ್ಲ ವರ್ಗದವರಿಗೆ, ಅವರು ಇವರಂತೆ ಜಾತಿ ಮತ ಪಂಥವನ್ನು ನಾವು ನೋಡಲಿಲ್ಲ, ಎಲ್ಲರಿಗೂ ನಮ್ಮ ಸಂಸ್ಥೆಯಿಂದ ನಮಗೆ ಆದಷ್ಟು ವ್ಯವಸ್ಥಿತ ರೀತಿಯಲ್ಲಿ ನಾವು ಸಹಾಯಹಸ್ತವನ್ನು ನೀಡಿದ್ದೇವೆ. ಒಂದು 2-3 ವಾರದ ಮೊದಲು ಸಾವಿರಾರು ಜನ ಬಂದು ಇಲ್ಲಿ ಅಜ್ಜನ ಕೋಲ ಎಲ್ಲ ನಡೆದಿತ್ತು. ಆ ಸಂದರ್ಭದಲ್ಲಿ ಎಲ್ಲ ಧರ್ಮದವರು ನಮ್ಮಲ್ಲಿ ಭಾಗವಹಿಸಿದ್ದಾರೆ. ತೆರೆ ಮೇಲೆಯಲ್ಲಿ ಇರಲಿ, ಹೊರಗಡೆ ಇರಲಿ, ಒಳಗಡೆ ಇರಲಿ, ಎಲ್ಲರೂ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಲ್ಲಿ ಬಂದವರಿಗೆಲ್ಲ ತಾಯಿ ಅಂಬಾಭವಾನಿ ಹಾಗೂ ಶಿವಾಜಿ ಮಹಾರಾಜರು ಹಾಗೂ ಕೊರಗಜ್ಜನ ಕೃಪೆ ಇರಲಿ, ಆಯುರಾರೋಗ್ಯ ಸಕಲ ಸಂಪತ್ತನ್ನು ನೀಡಿ ಇನ್ನೂ ಉನ್ನತಿ ಆಗಲಿ. ಪ್ರತಿ ತಿಂಗಳು, ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕಿಗೆ ಇದೊಂದು ಸ್ಫೂರ್ತಿ ಇದೆ. ಮಹಿಳೆಯರನ್ನು ಗುರುತಿಸಬೇಕು, ಅವರನ್ನು ನಾವು ಗೌರವಿಸ್ತಾ ಇದ್ದೇವೆ, ಅದು ದೊಡ್ಡ ವಿಷಯ ಅಲ್ಲ, ಯಾವಾಗಲೂ ಗೌರವಿಸ್ತಾ ಇದ್ದೇವೆ. ಅದು ಶಿವಾಜಿ ಮಹಾರಾಜರ ಆಳ್ವಿಕೆಯಲ್ಲೇ ಇದ್ದದ್ದು. ಅದು ಅವರು ಯಾರು ಜಾತಿ ಧರ್ಮ ಮತ ಪಂಥ ಅಂತ ನೋಡಲಿಲ್ಲ. ಇಷ್ಟು ಚರಿತ್ರೆ ಬೇಕಾದ್ರೆ ನೋಡ್ಬೋದು, ಅದರಲ್ಲಿ ಇರ್ತದೆ. ಹಾಗೂ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮ್ಸ್ ಮಹಿಳೆಯವರಿದ್ದಾರೆ. ಅದು ನಮಗೆ ಆದಷ್ಟು ಸ್ವಲ್ಪ ಬಲ ಬಂದಿದೆ. ಇನ್ನು ಮುಂದಕ್ಕೆ ಯಾವುದಾದ್ರೂ ಕಾರ್ಯಕ್ರಮ ಮಾಡುವಾಗ ನಾವು ಕರೀತೇವೆ ಮೇಡಮ್, ನಿಮ್ಮ ಮೂಲಕ ಸಿಸ್ಟರ್ ಇದ್ದಾರೆ, ನಿಮ್ಮಲ್ಲಿ ನಾವು ಭೇಟಿ ಮಾಡ್ತೇವೆ. ಇನ್ನೊಂದು ಕೆಲವು ವಿಚಾರಗಳಿದೆ ವೈದ್ಯಕೀಯ ಸಂಬಂಧಪಟ್ಟದ್ದು, ನೀವು ಹೇಳಿದ್ದು ಇಲ್ಲಿ ಪ್ಲಸ್ ಆಯಿತು. ಎಲ್ರಿಗೂ ದೇವರು ಆಯುರಾರೋಗ್ಯ ಭಾಗ್ಯ ಸಕಲ ಸಂಪತ್ತುಗಳನ್ನು ನೀಡಿ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡ್ತೇನೆ. ಅದರೊಟ್ಟಿಗೆ ಮಾಧ್ಯಮವೂ ಇದೆ ನಮ್ಮೊಟ್ಟಿಗೆ. ಮಾಧ್ಯಮದವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ, ಹಿರಿಯ ಕಿರಿಯ ಸದಸ್ಯರಿದ್ದಾರೆ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಅಭಿನಂದನಾ ಕಾರ್ಯಕ್ರಮ, ಗೌರವ ಕಾರ್ಯಕ್ರಮವನ್ನು ಈ ಮೂಲಕ ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪದವನ್ನು ಸಮರ್ಪಿಸಿದ್ದ ಚಂದ್ರ ಶೆಟ್ಟಿ ಪಿಲಾರೆ ಇವರಿಗೂ ಸೊಲ್ಮೆಲು ಕವಿನಲ್ಲಿ ಕನ್ನಡದಲ್ಲಿ ಧನ್ಯವಾದಗಳು. ಮತ್ತು ಎಲ್ಲ ಸದಸ್ಯರಿಗೂ ಭಾಗವಹಿಸಿ ಎಲ್ಲರನ್ನು ಈ ಕಾರ್ಯಕ್ರಮ ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.